ಎಲ್ರಿಗೂ ನಮಸ್ಕಾರ. DVG ಕಗ್ಗ ಬಳಗದ ಎಲ್ಲ ಸದಸ್ಯರಿಗೆ ಪ್ರೀತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ, ಇವತ್ತು ವಿಜಯದಶಮಿ, ಒಳ್ಳೆಯ ದಿನ. ನಾವಿಲ್ಲಿ ಬಂದಿದ್ದೀವಿ. ನಿಮಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ DVG ಕಗ್ಗ ಬಳಗದ ಏನು ತುಂಬ ಫೇಮಸ್ ಮರಿ DVG ಅಂತಾನೆ ನಾನು ಅವನನ್ನು ಕರಿತಿರ್ತೀನಿ ಯಾವಾಗಲೂ, ಘಮನ್ ಮೂರ್ತಿ ಅವರ ಮನೆಗೆ ನಾನು ಬಂದಿದ್ದೀನಿ. ಇವತ್ತು ಅವನ ಜೊತೆಗೆ ವಿಜಯದಶಮಿಯ ಶುಭಾಶಯಗಳನ್ನ ತಿಳಿಸೋದ್ರ ಜೊತೆಗೆ DVG ಕಗ್ಗ ಬಳಗದ ನಿಮ್ಮೆಲ್ಲರಿಗೆ ಅವನ ಒಂದು ಏನು ಈ ಪ್ರತಿಭೆ ಇವತ್ತಾಗಲೇ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿರುವಂಥದ್ದು, ಅದನ್ನೆಲ್ಲ ನಿಮಗೆ ಹಂಚಿಕೊಳ್ಳುವಂತಹ ಸಂತೋಷ ನನಗೆ. ಸೊ ಇವತ್ತಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ, ಮೊದಲಿಗೆ ನಾನು ಘಮನ್ ಮೂರ್ತಿಯನ್ನು ನಿಮಗೆ ಇಲ್ಲಿ ಪರಿಚಯ ಮಾಡಿಸ್ಬೇಕು ಅಂತಿದ್ದೀನಿ. ಹೊಸದಾಗಿ ಏನಲ್ಲ, ನಿಜವಾಗಿ ಅವನು ನಿಮಗೆ ಈಗಾಗಲೇ ಹಳೆಯ ಪರಿಚಯ. ಆದರೂ ನಾನು ಒಂದ್ಸಲ ಅವ್ರ ಮನೆಗೆ ಬಂದಿರೋ ಕಾರಣಕ್ಕೆ ಒಂದು ಪರಿಚಯ, ಪುಟ್ಟ ಪರಿಚಯ. ಘಮನ್, ಎಲ್ರಿಗೂ ನಮಸ್ತೆ ಹೇಳು. ಎಲ್ಲರಿಗೂ ನಮಸ್ತೆ. ಶುಭಾಶಯ ಹೇಳು, ವಿಜಯದಶಮಿಯ ಶುಭಾಶಯ. ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು. ಓಕೆ, ಯಾವುದಾದ್ರೂ ಒಂದು ಕಗ್ಗದ ಜೊತೆಗೆ ಶುರು ಮಾಡೋಣ ಅಲ್ವಾ? ಸಾಮಾನ್ಯ ರೂಪದಲ್ಲಿ ಹೇಳು. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದೇ ವರ ನೀಡಿ, ಮಹಿಮೆ ಕಾಂಬಳ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಅಂತ ನಿಜವಾಗಿ ಇವತ್ತು ನನಗೆ ಇವನ ರೂಪದಲ್ಲಿ ಭಗವಂತ ಕಾಣಿಸ್ತಾ ಇದ್ದಾನೆ. ವಿಜಯದಶಮಿಯ ಈ ಶುಭ ದಿನದಂದು DVG ಕಗ್ಗ ಬಳಗದ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನ ತಿಳಿಸ್ತಾ, ಒಂದು ಲೆಕ್ಕದಲ್ಲಿ DVG ಅವರ ಒಂದು ಏನು ಕಗ್ಗಗಳನ್ನು, ಮಂಕುತಿಮ್ಮನ ಕಗ್ಗಗಳನ್ನು ಎಲ್ಲ ಕಡೆಗೆ ಪಸರಿಸುವಂತಹ ಕಾರ್ಯ ಆಗೋ ಸಂದರ್ಭದಲ್ಲಿ ನಮಗೆ ಸಿಕ್ಕವನು ಪುಟ್ಟ DVG, ಇವನು ಮರಿ DVG. ಮೊನ್ನೆ ನಮ್ಮ ಮಂಡ್ಯ ಜಿಲ್ಲೆಯ ಹೆಸರಾಂತ ಮತ್ತು ತುಂಬ ಹಳೆಯ ದಸರಾ ಉತ್ಸವ ಶುರುವಾಗಿದ್ದೇ ಅಲ್ಲಿಂದ ಅನ್ನುವ ಒಂದು ಪ್ರತೀತಿ ಇದೆ. ಆ ದಸರಾ ಉತ್ಸವದಲ್ಲಿ ಕವಿಗೋಷ್ಠಿಯ ಸಂದರ್ಭದಲ್ಲಿ ಇವನಿಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಆಗಿತ್ತು, ಮತ್ತು ಅದು ನಮ್ಮ ಕೈಗೆ ಪೋಸ್ಟ್ನ ಮುಖಾಂತರ ತಲುಪಿತ್ತು. ಅದನ್ನು ನಾವು ಈಗಾಗಲೇ ಅವನಿಗೆ ಅಲ್ಲಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಮಹಾಕವಿಗಳು, 10ಕ್ಕೂ ಹೆಚ್ಚು ಮಹಾಕಾವ್ಯಗಳನ್ನು ಬರೆದವರು ಮತ್ತು ಈ ನಾಡಿನ ಸಾಹಿತ್ಯ ಲೋಕಕ್ಕೆ 300ಕ್ಕೂ ಹೆಚ್ಚು ಕೃತಿಗಳನ್ನು ಕೊಟ್ಟವರು. ಅವರ ಒಂದು ಹಸ್ತದಿಂದ ಈ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನ ಪ್ರಶಸ್ತಿ ಫಲಕವನ್ನು ಹಾಗೆ ಎಲ್ಲವನ್ನು ಕೂಡ ಅಲ್ಲಿ ಪ್ರದಾನ ಮಾಡಲಾಯಿತು. ಬಹುಶಃ ಇದೊಂದು ಹೆಮ್ಮೆಯ ಸಂಗತಿ ಅಂತ ನಂಗನ್ಸುತ್ತೆ. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ DVG ಕಗ್ಗ ಬಳಗದ ಈ ಪುಟ್ಟ ಮಗು ಇವತ್ತು ತುಂಬ ಒಂದು ಒಳ್ಳೆಯ ಹೆಸರನ್ನು ಮಾಡಿರೋದು ಮತ್ತು ಈ ಎಲ್ಲ ಒಂದು ಪ್ರಶಸ್ತಿ ಸಿಗ್ತಾ ಇರೋದು ಅವನ ಪರಿಶ್ರಮ ಹಾಗೆ ಅವರ ತಂದೆ ತಾಯಿಗಳ ಪರಿಶ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. DVG ಕಗ್ಗ ಬಳಗ ನಿಜವಾಗಿ ಹೆಮ್ಮೆಯಿಂದ ಇವನನ್ನು ಪುರಸ್ಕರಿಸುತ್ತೆ. ಹಾಗೆಯೇ ನಮ್ಮ ಒಂದು ಬಳಗದ ಹೆಮ್ಮೆ ನಮ್ಮ ಘಮನ್ ಮೂರ್ತಿ ಅನ್ನೋದು ನಮ್ಮೆಲ್ಲರ ಸಂತೋಷ ಕೂಡ. ಹಾಗೆ ತುಂಬ ಜನ ಲೈವಲ್ಲಿ ಜಾಯಿನ್ ಆಗ್ತಾ ಇದ್ದೀರಾ, ನಿಮಗೆಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಲೋಕೇಶ್ ಅವರು ಶ್ರೀರಂಗಪಟ್ಟಣದಿಂದ, ನವೀನ್ ಮಂಜುನಾಥ್ ಅವರು, ಹಾಗೆ ತುಂಬ ಜನ ಇದ್ದೀರಿ. ನಿಮ್ಮೆಲ್ರಿಗೂ ಶುಭಾಶಯ ಮತ್ತೊಮ್ಮೆ. ನನ್ನ ಧ್ವನಿ ಕೇಳಿಸ್ತಿದೆ ಅಂತ ಅನ್ಕೋತೀನಿ. ಕೇಳಿಸ್ತಿದೆಯಾ? ಒಂದ್ಸಲ ನಂಗೆ ಹೇಳಿ, ಯಾರಾದರೂ ಕೇಳಿಸ್ತಿದ್ದ ಅಂತ. ಓಕೆ, ಈಗ ನಮ್ಮ ಪುಟ್ಟ DVG ಅವರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಒಂದಿಷ್ಟು ಕಗ್ಗಗಳನ್ನ ಅವ್ರ ಬಾಯಲ್ಲಿ ಮತ್ತೊಮ್ಮೆ ಕೇಳಿಸ್ಕೊಳ್ಳೋಕ್ಕೆ ಇಷ್ಟ ನಂಗಂತೂ. ಹೇಳಿ, ಈಗ ಯಾವ್ದು ಹೇಳ್ತೀರಾ? ಮಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೋಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣೆಯಿಂದ ಶಾಸ್ತ್ರೀಕರಣದಿಂದಲ್ಲ ಮಂಕುತಿಮ್ಮ. ತೊಟ್ಟಿಲುಗಳೆಷ್ಟೋ ಮಶನಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದೇನಿಲ್ಲೆ ಹೊಸತಾಗಿ, ಹುಟ್ಟುವರ್ಗಡೆಯಲ್ಲಿ ಮಂಕುತಿಮ್ಮ, ಹುಟ್ಟುವರ್ಗಡೆಯಲ್ಲಿ ಮಂಕುತಿಮ್ಮ. ನೆಕ್ಸ್ಟ್, ದಿವಸಕ್ಕೆ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನು ಕೂತಿರುವರು, ಭವಿಷ್ಯವ ಚಿಂತಿಸದೆ
ಬದುಕನ್ನು ಕೂತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀ ಜನ್ಮವನು ಮಂಕುತಿಮ್ಮ ಸವೆಸು ನೀ ಜನ್ಮವನು ಮಂಕುತಿಮ್ಮ ಎಂದೋ ನಿನಗೊಂದು ದಿನ ಮೂಗು ಮುರಿಯುವುದು ದಿಟ ವೃಂದಕಾರರು ಮತ್ಸರಿಸರೆ ಗರ್ವಿತರ ವೃಂದಕಾರರು ಮತ್ಸರಿಸರೆ ಗರ್ವಿತರ ಸಂದರ್ಭಗಳನ್ನದಕ್ಕೆ ಜೋಡಿಪನು ವಿಧಿರಾಯ ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಸ್ವಪ್ನಲೋಕದಿ ತಿರೆಯ ಮರೆತಾತನೊಬ್ಬ ತಪ್ಪು ಸರಿಗಳ ತೂಕವಳೆ ಕುಳಿತವನೊಬ್ಬ ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ ಟಗರೆರೆದ ಬೆಳೆಸಿ ಕೊಬ್ಬಿಸಿ ಕೆಣಕಿಯುರಿಗಿಳಿಸಿ ಜಗಳವಾಡಿಸಿ ದೈವ ಜೀವಗಳ ಪೆಸರಿ ನಗುತ್ತಲಿರುವನು ನೋಡಿ ಪರಬೊಮ್ಮನೇ ಬಿಡದಿ ಬಿಗೆದಿರು ನೀನ್ ಬೀಗಿ ಮಂಕುತಿಮ್ಮ ಬಿಗೆದಿರು ನೀನ್ ಬೀಗಿ ಮಂಕುತಿಮ್ಮ. ಎಷ್ಟು ಸೊಗಸಾಗಿ ಈ ಒಂದು ಕಗ್ಗಗಳನ್ನ ಒಂಥರ ನಿರರ್ಗಳವಾಗಿ ಹೇಳ್ತಾನೆ, ಹಾಗೆ ನಿರಾಯಾಸವಾಗಿ, ಯಾವುದೇ ಒಂದು ಆಯಾಸನೂ ಇಲ್ಲ ಅವನ ಮುಖದಲ್ಲಿ. ಹಾಗೆ ನೆನಪಿಸ್ಕೊಳ್ಬೇಕಲ್ಲ ಅಂತ ನಾವೇ ಯೋಚನೆ ಮಾಡ್ತಿರ್ತೀವಿ. ನಾನು ತುಂಬ ಸಲ ಯಾವುದೋ ಭಾಷಣಗಳಲ್ಲಿ ನಾನು ಕೇಳಿದ್ದಿದೆ, ಇವತ್ತು ಡಿಗ್ರಿ ಕಾಲೇಜಲ್ಲಿ ಪಾಠ ಮಾಡೋರು ಕೂಡ ತಡವರಿಸ್ತಾರೆ ಮಾತಾಡೋಕ್ಕೆ. ಇವನು ಎಷ್ಟು ಈ ಪುಟ್ಟ ಜೀವದಲ್ಲಿ ಅದೇನು ಅಡಗಿದೆಯೋ ಗೊತ್ತಿಲ್ಲ ನನಗೆ. ಬಹಳ ಸಂತೋಷ. ಇಲ್ಲಿ ನೋಡ್ಕಂದ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ, ಹಾಗೆ ವಿಜಯದಶಮಿ ಶುಭಾಶಯ ಹೇಳು. ನಮಸ್ತೆ. ಥ್ಯಾಂಕ್ ಯು. HK ಸೌಮ್ಯ ಅವರು, ಸವಿತಾ ಅವರು, ಹಾಗೆ ನವೀನ್. ಥ್ಯಾಂಕ್ ಯು ನವೀನ್. ಹೀಗೆ ನೀವೆಲ್ಲರೂ ಬಂದಿರೋದು ಇವತ್ತಿನ ಲೈವ್ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದ ಸಂಗತಿ. ಹಾಗೆ ನೋಡಿ ಆಕಳಿಸ್ತಾ ಇದ್ದಾನೆ. ನಿದ್ದೆ ಬಂದ್ಬಿಡ್ತಾ ನಿಂಗೆ? ಲೈವ್ ಬರುವಾಗ ನಿದ್ದೆ ಬಂತ? ಇದೊಂದು ಒಳ್ಳೆಯ ಸಂದರ್ಭ ಏನು ಸಿಕ್ತು ನಮಗೆ ಅಂದರೆ ದಸರಾ ಕಾರ್ಯಕ್ರಮ, ಶ್ರೀರಂಗಪಟ್ಟಣ ದಸರಾ. ನಾನು ಈಗಾಗಲೇ ಹೇಳಿದಾಗೆ ಅದು ನಮ್ಮ ಮೈಸೂರು ದಸರಾ ಶುರುವಾಗೋಕ್ಕಿಂತ ಮೊದಲೇ ಶುರುವಾಗಿತ್ತು ಶ್ರೀರಂಗಪಟ್ಟಣ ದಸರಾ. ಅಲ್ಲಿನ ಕವಿಗೋಷ್ಠಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಕವಿಗೋಷ್ಠಿ ನಡೆಯುವಾಗ ಅಧ್ಯಕ್ಷತೆಯನ್ನು ವಹಿಸಿದ್ದಂಥ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಗೆ ಈ ವಿಷಯವನ್ನು ತಿಳಿಸಿದೆ ನಾನು. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ DVG ಕಗ್ಗ ಬಳಗದ ಈ ಮಗು ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಅಂತ ಹೇಳುವಾಗ ಬಹಳ ಹೆಮ್ಮೆಯಿಂದ, ಖುಷಿಯಿಂದ ಅವರು ಒಪ್ಕೊಂಡ್ರು. ಆಯಿತು, ಅದೇ ವೇದಿಕೆಯಲ್ಲಿ ಸನ್ಮಾನ ಮಾಡೋಣ ಅಂತ. ಹಾಗಾಗಿ ಬಹುಶಃ ಆ ಒಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ಒಂದು ದೊಡ್ಡ ವೇದಿಕೆ ಒಳಗಡೆ ಇವನಿಗೆ ಸನ್ಮಾನ ಸಿಕ್ಕಿತ್ತು. ಬಹಳ ಸಂತೋಷದ ಸಂಗತಿ. ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲವನ್ನು ಅಪ್ಲೋಡ್ ಮಾಡ್ತೀನಿ ನಾನು. ಏನಿದು, ಯಾವ ಅವತಾರ ಮಾಡ್ತಿದ್ದೀರಾ ಇಲ್ಲಿ ನೀವು ಕೂತ್ಕೊಂಡು ಲೈವಲ್ಲಿ? ಆಕಳಿಸ್ತಿದ್ದೀರಾ? ಏನು ತಿಂಡಿ ತಿಂದ್ರಿ ಇವತ್ತು? ನಂಗೆ ಹೇಳಿ, ಏನು ತಿಂಡಿ ತಿಂದ್ರಿ? ಉಪ್ಪಿಟ್ಟು ತಿಂದ್ರಾ? ಆಯ್ತಾ ಉಪ್ಪಿಟ್ಟು ತಿಂದು? ಯಾರು ಮಾಡಿದ್ದು? ಪಲಾವ್ ಮಾಡಿದ್ದು ಭವಾನಿ ಅಮ್ಮನ? ಅಲ್ಲ, ಜ್ಯೋತಿ ಅಮ್ಮ ಅಲ್ವಾ? ಸರಿ. ಇವತ್ತು ಘಮನ್ ಮೂರ್ತಿ ಅವರ ತಂದೆ, ನಿಜವಾಗಿ ತಂದೆ ತಾಯಿಗಳ ಪರಿಶ್ರಮ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವ್ರ ತಂದೆ ನಮ್ಮ ಜೊತೆಗಿದ್ದಾರೆ. ಹಾಗೆ ಬಹಳ ಒಂದು ಪ್ರೋತ್ಸಾಹ ಮಾಡುವಂಥ ನಿಟ್ಟಿನಲ್ಲಿ, ಅದರಲ್ಲೂ ನಾನು ನಿನ್ನೆ ಬಂದೆ ಇವ್ರ ಮನೆಗೆ. ಬಂದ ಕೂಡಲೇ ಇಬ್ಬರೂ ಭಜನೆ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ಈವ್ನಿಂಗ್ ನಾನು ಸಂಜೆ ಬಂದ ಹೊತ್ತಲ್ಲಿ ಭಜನೆ ಶುರುವಾಗಿತ್ತು. ಆಶ್ಚರ್ಯ ಅನ್ನಿಸ್ತು. ತಂದೆ ಮಗ ಇಬ್ಬರೂ ಕೂತ್ಕೊಂಡು ಭಜನೆಗಳನ್ನ ಮಾಡ್ತಾ ಮತ್ತು ಪೂಜೆಯನ್ನು ಮಾಡೋದು, ಈ ಎಲ್ಲ ಸಂಸ್ಕಾರಗಳನ್ನ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ. ಮತ್ತು ಈ ವಯಸ್ಸಲ್ಲಿ ಈ ಪುಟ್ಟ ಕಂದನಿಗೆ ಈ ಸಂಸ್ಕಾರ ಸಿಗ್ತಾ ಇರೋದು ನಿಜವಾಗಿ ಅವ್ರ ತಂದೆ ತಾಯಿಗಳ ಒಂದು ಶ್ರಮ ಕೂಡ ಇಲ್ಲಿದೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಜ್ಯೋತಿ ಜಗದೀಶ್ ಅವರು ಒಂದು ಶಾಲೆಯ ಒಂದು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ, ಎಜುಕೇಷನ್ ಟ್ರಸ್ಟಲ್ಲಿ ಕೆಲಸ ಮಾಡ್ತಾ, ಕನ್ನಡ ಭಾಷೆಯ ಕುರಿತಾದ ಎಲ್ಲ ಪಠ್ಯ ಯೋಜನೆಯನ್ನು ತಯಾರು ಮಾಡ್ತಾ, ಈ ಥರ ಅವರ ಕೆಲಸದಲ್ಲಿ ಬ್ಯುಸಿ ಆಗಿದ್ರೂ ಕೂಡ
ಬಹಳ ಸಂತೋಷದಿಂದ ಈ ಮಗುನ ಎಲ್ಲೆಲ್ಲಿ ನೋಡಿ, ಇವಾಗೆಲ್ಲ ನವೆಂಬರಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಇವನು ತುಂಬ ಹಾಟ್ ಫೇವ್ರೇಟ್ ಎಲ್ರಿಗೂ. ಅಂದರೆ ಎಲ್ಲ ಕಡೆ ಇವನಿಗೆ ಸನ್ಮಾನ ನಡೀತಾ ಇದೆ. ಮುಂದಿನ ಅಂದರೆ ಬರುವಂತಹ 17ನೇ ತಾರೀಕು ಜಯ ಕರ್ನಾಟಕ ಸಂಘಟನೆಯವರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಇಷ್ಟು ಒಳ್ಳೆಯ ಕನ್ನಡವನ್ನು ಬಹಳ ಸ್ಪಷ್ಟ ಉಚ್ಚಾರಣೆಯನ್ನು ಮಾಡ್ತಾ, ಹಾಗೆಯೇ ಈ DVG ಅವರ ಕಗ್ಗಗಳನ್ನು ಎಲ್ಲ ಕಡೆ ಪ್ರಚಾರ ಮಾಡುವಲ್ಲಿ ಇವನ ಶ್ರಮ ಒಂದು ಅತ್ಯಮೋಘವಾದದ್ದು ಅಂತ ಹೇಳಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಹಾಸನ್ಗೆ ಇವರು ಹೋಗ್ತಾ ಇದ್ದಾರೆ ಜಯ ಕರ್ನಾಟಕ ಸಂಘಟನೆಯವರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ. ಹಾಗೆ YG ಅಶೋಕ್ ಅವರು, ಹೆಸರಾಂತ ಪತ್ರಕರ್ತರು, ಅವರು ಇವರನ್ನು ಇನ್ವೈಟ್ ಮಾಡಿದ್ದಾರೆ. ಇದೆಲ್ಲ ಒಂಥರ ಒಳ್ಳೆಯ ಬೆಳವಣಿಗೆ ಅಂತ ನಂಗೆ ಅನಿಸುತ್ತೆ. ಹಾಗಾಗಿ ಈ ಮಗುವಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಇವನು ಬೆಳಗಬೇಕು ಮತ್ತು ನಾಡಿನ ಕೀರ್ತಿಯನ್ನು ಪಸರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಹಾಗೆಯೇ DVG ಅವರೇ ಬಹುಶಃ ಮೇಲಿಂದ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅವರ ಒಂದು ಏನೋ ಈ ಭಗವದ್ಗೀತೆಯ ಹಾಗೆಯೇ ಇರುವ ಕನ್ನಡದ ಭಗವದ್ಗೀತೆ, ಯಾಕಂದರೆ ನೀವು ಪುರಾಣ ಪುಣ್ಯಕಥೆಗಳನ್ನಾಗಲಿ ಅಥವಾ ವೇದ ಉಪನಿಷತ್ತುಗಳನ್ನಾಗಲಿ ನೇರವಾಗಿ ಓದಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಗ್ಗಗಳ ಮೂಲಕ ಅಂಥದೊಂದು ಜೀವನ ದರ್ಶನವನ್ನು ಮಾಡಿಸುವಂತಹ DVG ಅವರ ಆ ಮಹತ್ ಕೃತಿ, ಆ ಕೃತಿಯನ್ನು ಪ್ರಚಾರ ಮಾಡುವ ಮತ್ತು ಪ್ರಸಾರ ಮಾಡುವ, ಆ ಮೂಲಕ ಮುಂದಿನ ಪೀಳಿಗೆಗೆ ಅದನ್ನು ರವಾನಿಸುವಂಥ ಕೆಲಸ ಈ ಪುಟ್ಟ ಮಗು ಮಾಡ್ತಾ ಇದೆ ಅಂದರೆ ನಮಗೆ ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ, ಶ್ರೀಯುತ ಜಗದೀಶ್ ಅವರು ಇಲ್ಲಿದ್ದಾರೆ. ಒಂದು ಶಾಲೆಯಲ್ಲಿ, ಹೈಸ್ಕೂಲ್ನಲ್ಲಿ ಅವರು ಶಿಕ್ಷಕರಾಗಿ, ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ. ಅವರನ್ನು ಮಾತಾಡ್ಸೋಣ. ಇವತ್ತಿನ ಈ ಒಂದು ಪುಟ್ಟ ಲೈವ್ಗೆ ನೀವೆಲ್ಲ ಜಾಯಿನ್ ಆಗ್ತಿರೋದು ಮತ್ತೊಮ್ಮೆ ಸಂತೋಷದ ಸಂಗತಿ ಅಂತ ಹೇಳ್ತಾ, ಜಗದೀಶ್ ಅವರು ದಯವಿಟ್ಟು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೆ ನಮಸ್ಕಾರ. ವಿಜಯದಶಮಿ ಹಬ್ಬದ ಶುಭಾಶಯಗಳು. ಕಗ್ಗ ಬಳಗದಲ್ಲಿ ಇರುವಂಥ ಸರ್ವ ಸದಸ್ಯರು ಈ ರೀತಿಯಾದಂಥ ಒಂದು ಉತ್ತಮ ಬೆಳವಣಿಗೆಯನ್ನು ಕಾಣ್ತಾ ಇರುವಂಥ ಕಗ್ಗ ಬಳಗದಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದು ನಿಜವಾದ ಹೆಮ್ಮೆ ತಂದಂಥ ವಿಷಯ. DVG ಅವರು ಜೀವನವನ್ನು ತುಂಬ ಸುಂದರವಾಗಿ ನೋಡಬೇಕಂತ ಕಗ್ಗಗಳನ್ನು ಬರಿತಾ ಹೋದ್ರು. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರುದೋ ಜಗವೆಂದು ಭೇದವೆಣಿಸದಿರು, ಹೊರುವುದೇ ಜೀವನ ಸಮೃದ್ಧಿಗೋಸ್ಗ ನೀನ್ ದಾರಿಯೋನ್ಮತಿಗೆ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಯಾರ್ದೋ ಜೀವನ, ಯಾರಿಗೋಸ್ಕರನೋ ನಾವು ಬದುಕ್ತಾ ಇದ್ದೀವಿ ಅನ್ನೋ ಭಾವನೆಯನ್ನು ಬಿಟ್ಟು, ಇದು ನನ್ನ ಜೀವನ, ನನ್ನ ಆಯಸ್ಸು, ನನ್ನ ಒಳ್ಳೆಯ ದಿನಗಳಿದು ಅಂತ ಹೇಳ್ಕೊಂಡು ಜೀವನವನ್ನು ನಡೆಸಿದ್ರೆ ಆ ಜೀವನ ತುಂಬ ಸೊಗಸಾಗಿರುತ್ತೆ. ಇನ್ನೊಬ್ಬರ ಜೀವನದ ತಾತ್ಸಾರವನ್ನು ಮಾಡೋದು ಬೇಡ. ತುಂಬ ಮಕ್ಕಳು ತಂದೆಗೋಸ್ಕರ ಓದ್ತಾ ಇದ್ದೀನಿ ಸರ್, ಅಮ್ಮ ಹೇಳ್ತಾರೆ ಅದಕ್ಕೋಸ್ಕರ ಓದ್ತಾ ಇದ್ದೀನಿ ಸರ್, ನನ್ನ ಹೆಂಡತಿಗೋಸ್ಕರ ಬದುಕ್ತಾ ಇದ್ದೀನಿ ಸರ್, ಇನ್ನೊಬ್ಬರಿಗೋಸ್ಕರ ನನ್ನ ಜೀವನವನ್ನು ಕಳೀತಾ ಇದ್ದೀನಿ ಸರ್ ಅಂತ ತುಂಬ ಜನ ತನ್ನ ಜೀವನದಲ್ಲೇ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ದಯಮಾಡಿ ಈ ರೀತಿಯ ಜೀವನವನ್ನು ನಾವು ನಡೆಸೋದು ಬೇಡ. ಇದು ನನ್ನ ಸ್ವಂತ ಜೀವನ, ನಾನೇ ಇದಕ್ಕೆ ಹೀರೋ, ನನ್ನಿಂದಲೇ ಈ ಜೀವನ ನಡೆಯೋದು, ನಾನು ಖುಷಿಯಾಗಿದ್ದರೆ ನನ್ನ ಜೀವನ ಖುಷಿಯಾಗಿರುತ್ತೆ ಅಂತೇಳೋ ಅರ್ಥವನ್ನು ಈ ಮುಕ್ತಕದಲ್ಲಿ ಗುಂಡಪ್ಪನವರು ಕೊಟ್ಟಿದ್ದಾರೆ. ತುಂಬ ಸಂತೋಷದ ವಿಚಾರ ಏನಪ್ಪ ಅಂತ ಹೇಳಿದರೆ, ನನ್ನ ಮಗನಿಗೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಬಂತು. ಆ ರೆಕಾರ್ಡ್ ಬರಲಿಕ್ಕೆ ನಿಜವಾದ ಸ್ಫೂರ್ತಿ ಭವಾನಿ ಲೋಕೇಶ್ ಅಮ್ಮನವರು, ಜೊತೆಗೆ ಕಗ್ಗ ಬಳಗದ ಸರ್ವ ಸದಸ್ಯರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಉತ್ಪ್ರೇಕ್ಷೆ ಅಂತೇನಲ್ಲ, ಅವನನ್ನು ನಾವು ಗಮನಿಸಿದಾಗ ನಾವು ಹೇಳಿದಂಥ ಕಗ್ಗಗಳನ್ನು ಅವನು ಹೇಳಲಿಕ್ಕೆ ಪ್ರಾರಂಭ ಮಾಡ್ದ. ಆದರೆ ನೀವು ಗಮನಿಸಿ ನಿಮ್ಮ ಭಾವನೆಗಳನ್ನು ಕಾಮೆಂಟ್ಸ್ಗಳಲ್ಲಿ ಹಂಚ್ಕೊಂಡಿದ್ರಿಂದ ಅವನಿನ್ನೂ ಚೆನ್ನಾಗಿ ಕಲೀಲಿಕ್ಕೆ ಆರಂಭ ಮಾಡ್ದ. ಅದಕ್ಕೋಸ್ಕರ ನಿಮ್ಮ ಎಲ್ಲರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನಗೆ ನನ್ನ ವಯಸ್ಸಿನಲ್ಲಿ ಕೂಡ ಒಂದು ಕನಸಿತ್ತು, ನಾನು ಏನಾದರೂ ಒಂದು ಸಾಧನೆ ಮಾಡಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡಿಗೆ ಸೇರ್ಕೊಳ್ಬೇಕಂತ. ಬಟ್ ನಾನು ಯಾವುದೋ ಆ ಥರ ಸಾಧನೆಯನ್ನು ಮಾಡಲಿಕ್ಕಾಗಲಿಲ್ಲ. ಆದರೆ ನಾನು ಆಗಪಟ್ಟ ಕನಸು ಅಥವಾ ನಾನು ಆ ಸಾಹಿತ್ಯದ ಬಗ್ಗೆ ಇಟ್ಟಂಥ ಒಲವು ನನ್ನ ಮಗನಿಗೆ ಬಂತೇನೋ ಅಂತ ನಾನು ಭಾವಿಸ್ತೇನೆ. ಹಾಗೆ ಇದಕ್ಕೆ ಪ್ರಮುಖರಾಗಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಏನು ಸೆಲೆಕ್ಟ್ ಆದ ನನ್ನ ಮಗ, ಆಗ ನನಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಅದೆಲ್ಲ ಆದಮೇಲೆ ನನಗೊಂದು ಬೇಜಾರಿತ್ತು. ಯಾಕಪ್ಪ ಅಂತ ಹೇಳಿದರೆ, ಇವನೀಗ 4.5 ವರ್ಷ, ಈಗ ಹೋಗಿ ಅವನು ಇಂಟೆಲೆಕ್ಚುವಲ್ ಅಂದರೆ ಕಗ್ಗದಲ್ಲಿ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡಲ್ಲಿ ಕೂಡ ಇವನ್ ಮೊದಲಾಗಿ ಎಂಟ್ರಿ ಆಗ್ತಿದ್ದಾನೆ. ಹಾಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡಲ್ಲಿ ಇಂಟೆಲೆಕ್ಚುವಲ್ ವಿಭಾಗದಲ್ಲಿ ಮತ್ತೆ ಇವನು ಎಂಟ್ರಿ ಆಗ್ತಿದ್ದಾನೆ ಮೊದಲನೇವನಾಗಿ. ಇದು ನನಗೆ ನಿಜವಾಗ್ಲೂ ಬೇಸರವಾದ ಸಂಗತಿ. ಅಂದರೆ ನಾವು ಕನ್ನಡಿಗರು DVG ಅವರ ಏನು ಕಗ್ಗಗಳನ್ನು ಅಥವಾ ಅವರ ಸಾಹಿತ್ಯವನ್ನು
ಎಂಥ ಮಟ್ಟದಲ್ಲಿ ನೋಡಬೇಕಿತ್ತು, ಎಂಥ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಿತ್ತು, ಆದರೆ ನಾವು ಇನ್ನೂ ಪಾದಾರ್ಪಣೆಯನ್ನೇ ಮಾಡಿರಲಿಲ್ಲ. ಇದು ನನಗೆ ಬೇಸರ ಸಂಗತಿ. ಇಂಥ 1000 ಮಕ್ಕಳು ನಮ್ಮ DVG ಕಗ್ಗ ಬಳಗದಿಂದ ಬರಬೇಕು ಅಥವಾ ಕರ್ನಾಟಕದ ಮಕ್ಕಳಿಂದ ಬರಬೇಕು. ಇದು ನನ್ನ ಆಸೆ. ಅದಕ್ಕೆ ನಾನು ತುಂಬ ಜನ ಬೇಸರ ಆಗೋದೇನಪ್ಪ ಅಂತ ಹೇಳಿದ್ರೆ, ಫೇಸ್ಬುಕ್ಕಲ್ಲಿ ಕಗ್ಗ ಬಳಗಕ್ಕೆ ತುಂಬ ಮಕ್ಕಳನ್ನು ಕಗ್ಗವನ್ನು ಹೇಳಿಸಿ ಅಪ್ಲೋಡ್ ಮಾಡ್ತಾ ಇದ್ದೀರಿ. ಆದರೆ ನಾನು ನೋಡ್ತಾ ಇರೋದು, ಒಂದು 4 ಅಪ್ಲೋಡ್ ಮಾಡ್ತೀರಿ, ಒಂದು 4 ಕಾಮೆಂಟ್ಸ್ ಬರುತ್ತೆ, ಒಂದು 4 ಲೈಕ್ಸ್ ಬರುತ್ತೆ, ಮತ್ತೆ ಒಂದು ಸ್ವಲ್ಪ ಉತ್ಸುಕರಾಗ್ತೀರಿ, ದಿನಕ್ಕೆ 1-2 ಹಾಕೋಕೆ ಆರಂಭ ಮಾಡ್ತೀರಿ. ಹೀಗೆ ಮಾಡ್ತಾ ಹೋಗ್ಬೇಕಾದ್ರೆ ಒಂದು ತಿಂಗಳಲ್ಲಿ ನಿಮ್ಮ ಇಡೀ ಉತ್ಸುಕತೆ ಕಡಿಮೆ ಆಗುತ್ತೆ. ನಾನು ಗಮನಿಸಿರೋ ಹಾಗೆ ಇದಕ್ಕೆ ಕಾರಣ ಏನಿರ್ಬೋದಪ್ಪ ಅಂದರೆ, ಒಂದು ತುಂಬ ಜನ ನನ್ನ ಕಾಮೆಂಟ್ಸ್ ಮಾಡ್ತಾ ಇಲ್ಲ ಅಂತ ಇರ್ಬೋದು, ಅಥವಾ ಯಾರೋ ಒಬ್ರು ನಮ್ಮನ್ನು ಪ್ರೋತ್ಸಾಹಿಸ್ತಿಲ್ಲ ಅಂತ ಇರ್ಬೋದು, ಅಥವಾ ಮಗು ಕಲೀಲಿಕ್ಕೆ ತೊಂದರೆ ಮಾಡ್ತಾನೆ, ಅವಾಗೇನೋ ಈಸಿ ಇತ್ತು, ಕಲ್ತ ಮತ್ತೆ ಕಲೀಲಿಕ್ಕೆ ಕಷ್ಟ ಆಗ್ತಿದೆ ಅವನಿಗೆ ಅಂತ. ಇದು ನೀವು ತಿಳ್ಕೊಂಡಿರೋ ತಪ್ಪು ಮಾಹಿತಿ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ, ನಾವು ಕೂಡ ಅಪ್ಲೋಡ್ ಮಾಡಿದಾಗ ನನ್ನ ಮಗನ ವೀಡಿಯೋಸನ್ನು ಯಾವತ್ತೂ ಕೂಡ ಲೈಕ್ಸ್ಗಾಗಲಿ ಅಥವಾ ಕಾಮೆಂಟ್ಸ್ಗಾಗಲಿ ನಿಜವಾಗಿ ಅಪ್ಲೋಡ್ ಮಾಡಲ್ಲ. ಅವನು ಕಲ್ತಿದ್ದಾನೆ, ಅವನು ಹೇಳ್ತಾನೆ ಅನ್ನೋ ಉದ್ದೇಶದಿಂದನೇ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ನಲ್ಮೆ ಅಂತ ಹುಡುಗಿ ಒಂದು ಮಗು ಬಂದಿತ್ತು, ಚಿತ್ರದುರ್ಗದ್ದು ಅಂತ ಅಂದ್ಕೊಳ್ತೀನಿ, ಚಿತ್ರದುರ್ಗ. ಆ ಹುಡುಗಿ ಎಷ್ಟು ಚೆನ್ನಾಗಿ ಭಾವಾಭಿನಯದ ಮೂಲಕ ಕಗ್ಗಗಳನ್ನು ಹೇಳ್ತಾ ಇತ್ತಂದ್ರೆ ಅಷ್ಟು ಚೆನ್ನಾಗಿ ಹೇಳ್ತಾ ಇತ್ತು. ಆದರೆ ಈಗ ಆ ಮಗು ಬರ್ತಾ ಇಲ್ಲ. ಕಾರಣ ನಮಗೂ ಕೂಡ ಗೊತ್ತಿಲ್ಲ, DVG ಕಗ್ಗ ಬಳಗದವರಿಗೂ ಕೂಡ ಗೊತ್ತಿಲ್ಲ. ತದನಂತರ ನನ್ನ ಅಣ್ಣನ ಒಬ್ಬ ಸ್ನೇಹಿತರು ಇದ್ರು, ಅವರ ಮಗ ಜಾಗೃತ್ ಅಂತ ತುಂಬ ಚೆನ್ನಾಗಿ ಒಂದು ವಾರದಲ್ಲಿ ಎಷ್ಟು ಚೆನ್ನಾಗಿ ಕಗ್ಗಗಳನ್ನು ಕಲೀಲಿಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿ ಕಗ್ಗಗಳನ್ನು ಕಲಿತು ಅವನು ಕೂಡ ಭಾವಾಭಿನಯದಿಂದ ಮಾಡ್ತಾ ಇದ್ದ. ಆದರೆ ಈಗ ಅವರು ತಂದೆ ಯಾಕೋ ನಿಲ್ಲಿಸಿದ್ದಾರೆ. ಅದನ್ನು ನಾವು ಕೇಳಿ ಮತ್ತೆ ಅದನ್ನು ಆರಂಭ ಮಾಡ್ತೇವೆ. ಈ ಥರ ಮಕ್ಕಳು ತುಂಬ ಮಕ್ಕಳಿದ್ದಾರೆ ಕರ್ನಾಟಕದಲ್ಲಿ, ಅಥವಾ ನಮ್ಮ ಕರ್ನಾಟಕದಿಂದ ಬೇರೆ ಕಡೆ ಹೋಗಿರುವಂಥ ವಿದೇಶದಲ್ಲಿರುವಂಥ ಮಕ್ಕಳು ಕೂಡ ಈ ಕಗ್ಗ ಬಳಗಕ್ಕೆ ತಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ದಿನಕ್ಕೆ 3-4 ಮಕ್ಕಳಾದರೆ ಸಾಕಾಗಲ್ಲ. ನಾವೇನಂತ ತೋರಿಸ್ಬೇಕು, ಅಥವಾ ನಾವು DVG ಅವರ ಸಾಹಿತ್ಯದ ಬಗ್ಗೆ ಇಟ್ಟಿರುವಂಥ ಪ್ರೀತಿ ಏನಂತ ಕಾಣಿಸ್ಬೇಕಂತ ಹೇಳಿದ್ರೆ, ನಾವು ಪಾಲಿಸೋದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ದಯಮಾಡಿ ಕಾಮೆಂಟ್ಸ್ಗಾಗಲಿ ಅಥವಾ ಯಾರೋ ಒಬ್ಬರು ಪ್ರೋತ್ಸಾಹ ನೀಡ್ತಾ ಇಲ್ಲ ಅಂತನೋ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ನಿಲ್ಲಿಸಬೇಡಿ. ಈಗ ಅವನು ಬಾಯ್ಪಾಠ ಮಾಡಿ ಕಲಿತಾ ಇದ್ದಾರೆ, ಕಲೀಲಿ, ಮುಂದೆ ಅದನ್ನು ಅವರು ಅಳವಡಿಸ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದು ಅಲ್ಲಿಗೆ ಅವರ ಚಟುವಟಿಕೆಯನ್ನು ನಿಲ್ಲಿಸಿದಾಗುತ್ತೆ, ಅವರ ಸಾಹಿತ್ಯಾಸಕ್ತಿಯನ್ನು ನಾವೇ ಕುಂದಿಸಿದಾಗುತ್ತೆ. ಈ ರೀತಿ ಆಗೋದು ಬೇಡ. ತುಂಬ ಮಕ್ಕಳು ಏನು ಕಲಿತಾ ಇದ್ದೀರಿ, ಅವ್ರು ಹೇಗೆ ಹೇಳಿದ್ರು ಚಂದನೇ, ಮಕ್ಕಳು ಹೇಗೆ ಹೇಳ್ತಾರೋ ಹಾಗೆ ಚಂದ, ಅದನ್ನು ದಯಮಾಡಿ ಅಪ್ಲೋಡ್ ಮಾಡಿ, ಆಯಿತಾ? ಜೊತೆಗೆ ಏನೆಲ್ಲ ನನ್ನ ಮಗನಿಗೆ ಈ 2 ಅವಾರ್ಡ್ ಇದೆ. ಈಗ 2017ರಲ್ಲಿ ಅಥವಾ 2021 ನವೆಂಬರಲ್ಲಿ ಬರುವಂಥ ಕನ್ನಡ ರಾಜ್ಯೋತ್ಸವಕ್ಕೆ ತುಂಬ ಜನ ಇನ್ವೈಟ್ ಮಾಡಿದ್ದಾರೆ. ಸಾಧ್ಯವಾದಷ್ಟು ಕಾರ್ಯಕ್ರಮಗಳನ್ನು ನಾವು ಅವನನ್ನು ಗುರ್ತಿಸೋಕ್ಕೋಸ್ಕರ, ಅವನ ವ್ಯಕ್ತಿ ಗುರ್ತಿಸೋ ವಿಚಾರದಲ್ಲ, ಈ ಕಗ್ಗ ಬಳಗದ ಆಸಕ್ತಿ ಎಲ್ಲರಲ್ಲೂ ಮೂಡಲಿ. ಈ ಕಗ್ಗ ಬಳಗದಿಂದ ಯಾರು ಕಲಿತೀರಿ ಅವರು ಸುಮ್ಮನೆ ಗುಣುಗುಲಿಕ್ಕಲ್ಲ, ಇನ್ನೊಬ್ಬರಿಗೆ ಹೇಳ್ಕೊಡ್ಲಿಕ್ಕಲ್ಲ, ನಿಮ್ಮ ಪ್ರತಿಭೆಯನ್ನು ಕರ್ನಾಟಕ ಮಟ್ಟದಲ್ಲಿ ಗುರುತಿಸ್ಕೊಳ್ಬೋದು, ಮತ್ತು ಇಡೀ ಭಾರತದ ಮಟ್ಟದಲ್ಲಿ ಕೂಡ ನೀವು ಅದನ್ನು ಗುರುತಿಸ್ಕೊಳ್ಬೋದು ಅಂತ ತೋರಿಸ್ಲಿಕ್ಕೋಸ್ಕರ ಮಾತ್ರ ನಮ್ಮ ಪಯಣ ಇರುತ್ತೆ ಹೊರತು ನಾನು ಏನೋ ಸಾಧನೆ ಮಾಡಿದ್ದೀವಿ ಅಥವಾ ನನ್ನ ಮಗ ಏನೋ ಸಾಧನೆ ಮಾಡಿದ್ದಾನೆ ಅಂತಲ್ಲ. ನೀವು ದಯಮಾಡಿ ಈ ವಿಚಾರವಾಗಿ ಚಿಂತನೆಯನ್ನು ನಡೆಸಿ, ಒಳ್ಳೆಯದಾಗಲಿ ಎಲ್ಲರಿಗೆ. ಆದರೆ ಯಾವಾಗ ನಾವು ಈ ಸಾಹಿತ್ಯಾಸಕ್ತಿಯನ್ನು ಬಿಡ್ತೀವಿ, ಅದು ನಮ್ಮ ಮುಂದಿನ ಪೀಳಿಗೆಗೆ ಅದು ಹೋಗೋದಿಲ್ಲ. ಆದ್ದರಿಂದ ಈ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯವನ್ನು ಬೆಳೆಸುವಂಥ ಮಹತ್ತರ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ದಯಮಾಡಿ ಇದರ ಮುಖವಾಗಿ ನಾವು ಕಾರ್ಯೋನ್ಮುಖರಾಗೋಣ. ಆ ವಿಚಾರದಲ್ಲಿ DVG ಕಗ್ಗ ಬಳಗದವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಭವಾನಿ ಲೋಕೇಶ್, ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ಆಗಿರುವಂಥ ಭವಾನಿ ಲೋಕೇಶ್ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸಿ, ತುಂಬ ಒಳ್ಳೆಯ ಸಂಸ್ಕಾರವನ್ನು ಸಾಧ್ಯವಾದಷ್ಟು ಈ ವಿಶ್ವದಲ್ಲಿ ಸಿಗುವಂಥ ಒಳಿತನ್ನು ಮಕ್ಕಳಿಗೆ ಕಲಿಸೋಣ. ಬರೀ ಕೆಟ್ಟದ್ದೇ, ಇದು ಏನೋ ಒಂದು ಬರೀ ಅದು ಕರೋನಾ ಬಂತು, ಕರೋನಾ ಮುಗೀತು, ಇನ್ನೊಂದು ಯಾವುದೋ ಬೇಡವಾದ ವಿಚಾರದ ಬಗ್ಗೆ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ಆ ವ್ಯರ್ಥದ ಸಮಯವನ್ನು ನಮ್ಮ ಸಾಹಿತ್ಯಾಸಕ್ತಿಗೆ ಇಡೋಣ, ನಮ್ಮ ಮುಂದಿನ ಪೀಳಿಗೆಗೆ ಸಾಹಿತ್ಯವನ್ನು ವರ್ಗಾಯಿಸೋದ್ರಲ್ಲಿ ನಾವು ಕಳೆಯೋಣ ಅಂತ ಹೇಳ್ತಿ ಎಲ್ಲರಿಗೆ ಕೂಡ ವಿಜಯದಶಮಿಯ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್.
ಬಹುಶಃ ನಾವು ಲೈವಲ್ಲಿ ಇವತ್ತು ಘಮನ್ ಮೂರ್ತಿಯನ್ನು ಮಾತಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಮತ್ತು ಶೀಘ್ರದಲ್ಲೇ ಅವನನ್ನು ಒಂದು ಇಂಟರ್ವ್ಯೂ ಕೂಡ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆ ಕಾರಣಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ಬಹಳ ಸಂತೋಷ ಆಗ್ತಾ ಇದೆ. ಘಮನ್ ಮೂರ್ತಿ ಇವತ್ತು ನಮ್ಮ ಕರ್ನಾಟಕ ಮಾತ್ರವಲ್ಲ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನ ಮೂಲಕ ಬಹುತೇಕ ಜನರ ಮನಸ್ಸನ್ನು ಗೆದ್ದಿದ್ದಾನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಸಾಧನೆಗೆ, ಅವನ ಸಾಧನೆಗೆ ಅವನ ಪೋಷಕರು ಹೇಗೂ ಕಾರಣನೋ ಅದೇ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾ ಇರುವಂತಹ ನೀವೆಲ್ಲರೂ ಕಾರಣ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ, ಲೈವ್ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದದ್ದು ಬಹಳ ಸಂತೋಷ ಆಯಿತು. ಇದೇ ರೀತಿ ನಿಮ್ಮ ಮನೆಯ ಮಕ್ಕಳನ್ನು ಕೂಡ ಪ್ರೋತ್ಸಾಹಿಸಿ ಮತ್ತು ಕಗ್ಗಗಳನ್ನು ಹೇಳಿಸಿ, ಆ ಮೂಲಕ ಮುಂದಿನ ಯಾವತ್ತೋ ಒಂದಿನ ಅವರಿಗೆ ಆ ಒಂದು ಜೀವನ ದರ್ಶನ ಆಗಬಹುದು. ಇವತ್ತು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಕೆಲವರೆಲ್ಲ ಅದನ್ನು ಹೇಳ್ತಾನೂ ಇದ್ರು, ಇಷ್ಟು ಚಿಕ್ಕ ಮಕ್ಕಳ ಕೈಯಲ್ಲಿ ಏನು ನೀವು ಭಗವದ್ಗೀತೆ ಥರದ್ದು ಒಂದು ದೊಡ್ಡ ಸಾಹಿತ್ಯವನ್ನು ಹೇಳಿಸ್ತೀರಿ ಅಂತ ಹೇಳಿ. ಆದರೆ ಇವತ್ತು ಪರಿಚಯ ಆಗಿದ್ದು ನಿಜವಾಗಿ ಮುಂದೊಂದು ದಿನ ಅವರಿಗೆ ಅವ್ರ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಲ್ಲುತ್ತೆ. ನೀವು ಗಮನಿಸಿ, ನಾವು ಯಾರೇ ಲೇಖಕರಾಗಿರಲಿ, ಕವಿಗಳಾಗಿರಲಿ, ನಾವು ನಮ್ಮ ಬಾಲ್ಯವನ್ನು ಬರೆದುಕೊಳ್ತೇವೆ ವಿನಃ ಇವತ್ತಿನ ಏನೋ ಬಾಲ್ಯದಲ್ಲಿ ಏನು ಕಲ್ತಿರ್ತೀವೋ ಅದನ್ನು ರೀಕಾಲ್ ಮಾಡ್ಕೊಳ್ತಿರ್ತೀವಿ. ಅಂದರೆ ನಾವು ನಮ್ಮ ಕಾಲದಲ್ಲಿ ಹಂಗಿತ್ತು, ನಾವು ಈಗ ಮಾಡ್ತಾ ಇದ್ವಿ, ನಾವು ಇದು ಓದಿದ್ವಿ. ಈಗಲೂ ನನಗೆಲ್ಲ ಬಾಲ್ಯದ ನೆನಪುಗಳು ಬಹಳ ಗಟ್ಟಿಯಾಗಿ ನಿಲ್ಲುತ್ತೆ. ಆ ಥರ ಇವತ್ತು ನೀವೇನು ಹೇಳ್ಕೊಡ್ತೀರೋ, ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಮಂಕುತಿಮ್ಮನ ಕಗ್ಗವನ್ನು ಹೇಳ್ಕೊಡುವಂತಹ ಸಂದರ್ಭ ಬಂದರೆ ಖಂಡಿತ ಅದು ಮುಂದೊಂದಿನ ಅವರ ಬದುಕಿನ ಒಂದು ಒಳಿತಾದ ದಿನಗಳಿಗೆ ಕಾರಣ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ತಾವೆಲ್ಲರೂ ಪ್ರೋತ್ಸಾಹ ನೀಡಿ ಮತ್ತು ಮಕ್ಕಳಿಗೆ ಕಗ್ಗಗಳನ್ನ ಹೇಳ್ಕೊಡಿ. ನಮ್ಮಲ್ಲಂತೂ DVG ಬಳಗ ಯಾವತ್ತಿಗೂ ನಿಮ್ಮ ಜೊತೆಗಿರುತ್ತೆ. ಅಲ್ಲಿ ಅಪ್ಲೋಡ್ ಮಾಡಿ. ಆ ಮೂಲಕ ಬಹುಶಃ ಮಕ್ಕಳಿಗೂ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಪ್ರತಿಭೆ ಒಂದೇ ಇದ್ರೆ ಸಾಲದು, ಅದಕ್ಕೆ ಪ್ರೋತ್ಸಾಹವೂ ಬೇಕು. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಕಾಲಕ್ಕೂ ಸಿಗಲಿ ಅಂತ ಅನ್ನೋದು ನನ್ನ ಆಶಯ. ಏನೇ ಆಗಲಿ, ನಾನಂತೂ ನನ್ನ ಮನ ಸಂತೋಷಕ್ಕೆ ಈ DVG ಕಗ್ಗ ಬಳಗವನ್ನು ಹಿಡ್ಕೊಂಡಿದ್ದೀನಿ. ವೃತ್ತಿ ಬೇರೆ ಕಡೆ ಇದ್ದರೂ ಕೂಡ ಪ್ರವೃತ್ತಿಯಲ್ಲಿ ಒಂದು ಸಾಹಿತ್ಯ ಮತ್ತು ಸಂಗೀತ ಇದೆಲ್ಲವನ್ನು ಅವಲಂಬಿಸುವಂಥ ನಮ್ಮಂಥವರಿಗೆ ನಿಜವಾಗಿ ಇದೊಂದು ಬಹಳ ನೆಮ್ಮದಿಯ ತಾಣ ಅಂತ ನಂಗನ್ಸುತ್ತೆ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ DVG ಹೇಳಿರೋ ಹಾಗೆ ಈ ಹೊರ ಕೋಣೆಯ ಆಟಗಳು ಬೇರೆ ಇದ್ರೂ ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ ಇಂಥ ಒಂದು ಬಹಳ ಮಹತ್ಕೃತಿ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ, ತುಂಬ ವಿಶೇಷವಾದ ಮತ್ತು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಬಹುಶಃ ರತ್ನ ಕಿರೀಟದ ಹಾಗೆ ಕಂಗೊಳಿಸ್ತಾ ಇರುವಂತಹ ಮಂಕುತಿಮ್ಮನ ಕಗ್ಗಗಳನ್ನು ತಾವೆಲ್ಲರೂ ಕೂಡ, DVG ಅವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಎಲ್ಲವೂ ಕೈಗೆಟಕಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲೂ ಮರುಳಮುನಿಯನ ಕಗ್ಗ ಅಂತೂ ಇದಕ್ಕಿಂತ ಒಂಥರ, ಇದು ಮಂಕುತಿಮ್ಮನ ಕಗ್ಗ ನಾವೇನು ಕಾಲೇಜು ಪಾಠದಲ್ಲಿ ಕಲಿತೀವೋ ಹಾಗಿದ್ರೆ, ಮರುಳಮುನಿಯನ ಕಗ್ಗ ಅದು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಕಲಿಯುವಂತಹ ಪಾಠಗಳ ಹಾಗೆ ಇದೆ. ಅದನ್ನು ಅರಗಿಸ್ಕೊಳ್ಬೇಕಾದ್ರೆ ಬಹುಶಃ ಈ ಒಂದು ಸುಗಮವಾದ ದಾರಿಯ ಮೂಲಕವೇ ಸಾಗಬೇಕು ಅಂತ ನಂಗನ್ಸುತ್ತೆ. ಇವತ್ತಿಗೆ ಇದು ಕಷ್ಟ ಆಗಬಹುದು, ಆದರೆ ಮುಂದೊಂದು ದಿನ ನಿಜವಾಗಿ ಇದೆಲ್ಲವೂ ನಿಮಗೆ ಸರಳ ಮತ್ತು ಘನೀಕೃತವಾದ ರೀತಿಯಲ್ಲಿ ಸಿಗುತ್ತೆ ಅಂತ ಭಾವಿಸ್ತೀನಿ. ಇವತ್ತಿನ ಈ ಲೈವ್ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಜಾಯಿನ್ ಆಗಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಯಾರೆಲ್ಲ ಇದ್ದೀರಿ ಅಂತ ಒಂದ್ಸಲ ಎಲ್ರಿಗೂ ನಮಸ್ಕಾರ ಹೇಳ್ಬಿಡ್ತೀನಿ. ವೀರನ್ ಗೌಡರು ಇದ್ದಾರೆ, ಹಾಗೆ ಲೋಕೇಶ್ ಅವರಿದ್ದಾರೆ, ಮತ್ತು ನಿರಂಜನ್ ಸರ್ ಇದ್ದಾರೆ, ಮತ್ತು ತುಂಬ ಜನ ಜಾಯಿನ್ ಆಗಿ ಬಂದಿದ್ದೀರಿ. ಶೋಭಾ ಅವರಿದ್ದಾರೆ, ಓಕೆ. ಹಾಗೆ ನಿಶ್ಚಯ್ ಜೈನ್, ದಿಲೀಪ್ ಕುಮಾರ್ ಅವರಿದ್ದಾರೆ ಚಿಕ್ಕಬಳ್ಳಾಪುರದಿಂದ, ಮತ್ತು ವೀಣಾಶಂಕರ್ ಮೇಡಮ್ ಅವರು ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆಗೆ. ಆಮೇಲೆ ಇನ್ನೊಂದು ವಿಷಯನ ಹೇಳಲೇಬೇಕು. ವೀಣಾಶಂಕರ್ ಅವ್ರು ಬಂದ ಕೂಡಲೇ ನನಗೆ ಈ ವಿಷಯ ನೆನಪಾಯಿತು. 23ನೇ ತಾರೀಕು ಮತ್ತೊಮ್ಮೆ ಮನೆಯಂಗಳದಲ್ಲಿ ಕಗ್ಗ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇದೆ. ಅದರ ವಿವರಣೆಗಳನ್ನ ಕೂಡ ಹಾಕ್ತೀನಿ. ಅವತ್ತು ಲೈವ್ ಇರುತ್ತೆ. ಇಡೀ ಕಾರ್ಯಕ್ರಮವನ್ನು ಲೈವ್ನಲ್ಲಿ ತರೋದು. ಅಂದರೆ ಇಷ್ಟು ದಿವಸಗಳ ಕಾಲ, ಅಂದರೆ ನಾವು ಜನವರಿಯಿಂದ ಶುರು ಮಾಡಿದ್ವಿ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಲ್ಲಿ ನಾವು ಫಿಸಿಕಲ್ ಆಗಿ ಕಾರ್ಯಕ್ರಮ ಮಾಡಿದ್ವಿ. ಆ ನಂತರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಲಾಕ್ಡೌನ್ ಆಗಿದ್ದರಿಂದಾಗಿ ವರ್ಚುವಲ್ ಆಗಿ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಬಂದಿದ್ವಿ. ಈ ತಿಂಗಳು ಒಂದು ಅವಕಾಶ ಸಿಕ್ಕಿದೆ, ಹಾಗಾಗಿ ಮೈಸೂರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಮನೆಯಂಗಳದಲ್ಲಿ ಕಗ್ಗ. ಆ ಕಾರ್ಯಕ್ರಮದ ವಿವರಣೆಗಳನ್ನ ಸದ್ಯದಲ್ಲೇ ಹಾಕ್ತೀನಿ.
ಸೊ ಈ ಒಂದು ಪ್ರಶಸ್ತಿಯ ಮುಖಾಂತರ ಮತ್ತು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಈ 3 ಕೃತಿಗಳನ್ನು ಇವನಿಗೆ ಕೊಟ್ಟಿದ್ದಾರೆ. ಈ 3 ಕೃತಿ ಒಂದು ಅಜ್ಜ ಅಜ್ಜ ಕತೆ ಹೇಳು, ಮತ್ತು ಮುದ್ದು ಮುದ್ದು ಪದ್ಯ ಕೇಳು ಮತ್ತು ತಿಳಿಯೋಣ ಬೆಳೆಯೋಣ ಅಂತ 3 ಕೃತಿಗಳನ್ನು ಇವನಿಗೆ ಬಹುಮಾನವಾಗಿ ಕೊಟ್ಟರು. ಹಾಗಾಗಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಗೆ ಮತ್ತು ಸಹಕರಿಸಿದ ಶ್ರೀರಂಗಪಟ್ಟಣ ದಸರಾ ಸ್ವಾಗತ ಸಮಿತಿಯ ಎಲ್ಲರಿಗೆ ಮತ್ತು ತಮ್ಮೆಲ್ಲರಿಗೆ ಪ್ರೀತಿಯಿಂದ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮ ಮನೆಯ ಮಕ್ಕಳಿಗೂ ಕೂಡ ಈ ಎಲ್ಲವೂ ಸಾಧನೆ ಸಾಧ್ಯವಾಗಲಿ ಅನ್ನೋ ಆಶಯದೊಟ್ಟಿಗೆ ಮತ್ತೊಮ್ಮೆ ನಮ್ಮ ಪರವಾಗಿ ಖಮನ್ ಮೂರ್ತಿ ಹಾಗೂ ನನ್ನ ಪರವಾಗಿ ಎಲ್ರಿಗೆ ಧನ್ಯವಾದ ಹೇಳ್ಬಿಡ್ಕಂತ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಮತ್ತೊಮ್ಮೆ ಮುಂದಿನ ಲೈವಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.